ಬುಡಕಟ್ಟು ಜನಾಂಗಕ್ಕೆ ಸೇರಿದ ರಾಜ್ಯ ಕಾಡುಗೊಲ್ಲರ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತುಂಬಾ ಹಿಂದುಳಿದ ಸಮಾಜವಾಗಿದ್ದು, ಈ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಎಲ್ಲ ಅರ್ಹತೆ ಹೊಂದಿದ್ದು, ಈ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿ ಎತ್ತಿದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಶಿವಲಿಂಗೇಗೌಡರು, ಮಾಧುಸ್ವಾಮಿ, ರಂಗನಾಥ್ ಕುನಿಗಲ್, ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಸೇರಿದಂತೆ ಎಲ್ಲ ಶಾಸಕರುಗಳನ್ನು ಪಕ್ಷಾತೀತವಾಗಿ ಕಾಡುಗೊಲ್ಲ ಸಮಾಜದಿಂದ ಅಭಿನಂದಿಸುತ್ತೇವೆ ಎಂಬುದಾಗಿ ಕಾಡುಗೊಲ್ಲರ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿ.ಬಿ. ಪಾಪಣ್ಣ ಹೇಳಿದರು. ಹಿರಿಯೂರು ನಗರದ NH4 ಬಳಿ ಇರುವ ನಗರದ ಸಂಗೀತ ಕಂಫರ್ಟ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾಡುಗೊಲ್ಲರ ಸಮಾಜದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾಡುಗೊಲ್ಲರ ಮುಖಂಡರಾದ ಗೋಪಿ ಯಾದವ್ ಮಾತನಾಡಿ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಡುಗೊಲ್ಲ ಸಮಾಜದ ಹೆಚ್ಚು ಜನರಿದ್ದು, ಈ ಜನರಿಂದ ಮತ ಪಡೆದು ಆಯ್ಕೆಯಾದ ನಮ್ಮ ಜಿಲ್ಲೆಯ ಶಾಸಕರುಗಳಾದ ಚಿತ್ರದುರ್ಗ ಶಾಸಕ ತಿಪ್ಪಾರೆಡ್ಡಿ, ಹೊಳಲ್ಕೆರೆ ಶಾಸಕ ಚಂದ್ರಪ್ಪ, ಹೊಸದುರ್ಗ ಶಾಸಕ ಗೂಳಿಹಟ್ಟಿ ಶೇಖರ್, ಚಳ್ಳಕೆರೆ ಶಾಸಕ ರಘುಮೂರ್ತಿ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀರಾಮುಲು ಸೇರಿದಂತೆ ಯಾರೊಬ್ಬರು ಸಹ ಬೆಳಗಾವಿ ಅಧಿವೇಶನದಲ್ಲಿ ಕಾಡುಗೊಲ್ಲರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಬಗ್ಗೆ ಧ್ವನಿ ಎತ್ತದಿರುವುದು ನಮ್ಮ ಸಮಾಜಕ್ಕೆ ಅತೀವ ನೋವು ತಂದಿದೆ ಎಂದರಲ್ಲದೆ, ಮುಂದಿನ ದಿನಗಳಲ್ಲಾದರೂ ಈ ಶಾಸಕರುಗಳು ಸದನದಲ್ಲಿ ಕಾಡುಗೊಲ್ಲರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಬಗ್ಗೆ ಧ್ವನಿ ಎತ್ತಬೇಕು ಎಂಬುದಾಗಿ ಆಗ್ರಹಿಸಿದರು. ಜಿಲ್ಲಾ ಕಾಡುಗೊಲ್ಲರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ತಿಮ್ಮಯ್ಯ ಮ್ಯಾಕ್ಲೂರಲ್ಲಿ ಮಾತನಾಡಿ, ಕಾಡುಗೊಲ್ಲ ಜನಾಂಗ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಹುದಾದ ಅರ್ಹ ಜನಾಂಗವಾಗಿದೆ ಎಂಬ ಬಗ್ಗೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾದ ದ್ವಾರಕನಾಥ್ ರವರು ಕುಮಾರಸ್ವಾಮಿ ಸರ್ಕಾರಕ್ಕೆ ವಿಚಾರ ಮಂಡಿಸಿದ್ದು, ಆಗ ಸರ್ಕಾರ ಈ ಬಗ್ಗೆ ಕುಲಶಾಸ್ತ್ರ ಅಧ್ಯಯನಕ್ಕೆ ಆದೇಶ ಮಾಡಲಾಗಿತ್ತು. ಆ ನಂತರ ಬಂದ ಸಿದ್ದರಾಮಯ್ಯನವರ ಸರ್ಕಾರ ಕುಲಶಾಸ್ತ್ರ ಅಧ್ಯಯನ ಪೀಠದ ಅನ್ನಪೂರ್ಣಮ್ಮನವರ ವರದಿಯನ್ನು ಸಚಿವ ಸಂಪುಟದಲ್ಲಿ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕಳುಹಿಸಿಕೊಡಲಾಗಿತ್ತು. ಮೊನ್ನೆ ನಡೆದ ಶಿರಾ ಉಪಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿದರೆ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಸ್ಥಾಪಿಸುವುದಲ್ಲದೆ ಪ್ರಧಾನಿ ಮೋದಿ ಜೊತೆಗೆ ಚರ್ಚಿಸಿ ಕಾಡುಗೊಲ್ಲರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದಾಗಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಭರವಸೆ ನೀಡಿದ್ದು, ಈಗ ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೇ ಇದ್ದು ಈ ಭರವಸೆ ಈಡೇರಿಸಬೇಕಾಗಿದೆ ಎಂಬುದಾಗಿ ಅವರು ಒತ್ತಾಯಿಸಿದರಲ್ಲದೆ, ಬೆಳಗಾವಿ ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ ಎತ್ತಿರುವ ಎಲ್ಲಾ ಶಾಸಕರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಭೆಯಲ್ಲಿ ಕಾಡುಗೊಲ್ಲ ಸಮಾಜದ ಮುಖಂಡರು ಹಾಗೂ ರಾಜ್ಯ OBC ಉಪಾಧ್ಯಕ್ಷರಾದ SR ತಿಪ್ಪೇಸ್ವಾಮಿ ಶ್ರವಣಗೆರೆ, ಹಿರಿಯ ಮುಖಂಡರಾದ ರಾಮಣ್ಣ ಕೂನಿಕೆರೆ, ಮೂಟ್ಲಪ್ಪ ರಾಮಕೃಷ್ಣಪ್ಪ, ನಗರಸಭೆ ಮಾಜಿ ಸದಸ್ಯ ಪ್ರೇಮಕುಮಾರ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಚಿತ್ರಜಿತ್ ಯಾದವ್, ಕೃಷ್ಣಮೂರ್ತಿ ಪೂಜಾರಿ, ಯುವ ಮುಖಂಡರಾದ ಪ್ರಭು ಯಾದವ್, ನಂದೀಶ್, ಕಿರಣ್ ಇತರರು ಉಪಸ್ಥಿತರಿದ್ದರು. ಮಾನ್ಯ ಅಧಿಕಾರಿಗಳೇ, ನಮ್ಮ ಕಾಡುಗೊಲ್ಲ ಸಮುದಾಯದ ಸುಮಾರು 10-15 ವರ್ಷಗಳ ಇನ್ನೂ ಹಿಂದಕ್ಕೆ ನಡೀತಿತ್ತು. ಅದಕ್ಕೆ ಇವಾಗ ನಡೆದು 2010ರಿಂದ ತುಂಬ ತೀವ್ರವಾಗಿ ನಾವು ಹೋರಾಟ ಮಾಡಿದ್ವಿ. ಅದರ ಫಲವಾಗಿ ಸರ್ಕಾರ ಸ್ವಲ್ಪ ಕಾಣ್ತಾ ಕುಲಶಾಸ್ತ್ರ ಅಧ್ಯಯನ ಶಿಫಾರಸಾಗಿ ಕೇಂದ್ರಕ್ಕೆ. ಆನಂತರ ಏನೂ ಆಗಿರಲಿಲ್ಲ ಅನ್ನೋ ಒಂದು ಹತಾಶೆಯಲ್ಲಿ ನಾವಿದ್ದಾಗ ಮೊನ್ನೆ ಸುವರ್ಣಸೌಧದಲ್ಲಿ ಬೆಳಗಾವಿಯಲ್ಲಿ ಸರ್ಕಾರ ಸದನದ ಚರ್ಚೆಗೆ ನಮ್ಮ ವಿಷಯ ಇಟ್ಕೊಂಡು ಅದರ ಪರವಾಗಿ ಮಾನ್ಯ ಶಿವಲಿಂಗೇಗೌಡರು, ಮಾನ್ಯ ಸಿದ್ದರಾಮಯ್ಯವರು, ಮಾನ್ಯ ಪೂರ್ಣಿಮಾ ಅವರು ಮತ್ತು ಸರ್ಕಾರದ ಪರವಾಗಿ ತುಂಬ ಗಂಭೀರವಾದ ಬದ್ಧತೆ ಇರುವಂಥ ಉತ್ತರವನ್ನು ನಮ್ಮ ಸಂಸದೀಯ ಮತ್ತು ಕಾನೂನು ಸಚಿವರು ತುಂಬ ಗಂಭೀರವಾಗಿ ಮಾಧುಸ್ವಾಮಿಯವರು ತುಂಬ ಗಂಭೀರವಾದ ಬದ್ಧತೆ ಇರುವಂಥ ಉತ್ತರ ಕೊಟ್ಟಿದ್ದಾರೆ. ನಾವು ಮಾಡೇ ಮಾಡ್ತೀವಿ ಅಂತ ಅದನ್ನು ಸರ್ಕಾರ ಸದನದಲ್ಲಿ ಮಾತು ಕೊಟ್ಟಂತೆ ಅದಕ್ಕೆ ಬದ್ಧವಾಗಿ ನಡ್ಕೋಬೇಕು ಅಂತ ನಮ್ಮ ಸಮುದಾಯದ ಪರವಾಗಿ ಮತ್ತೊಮ್ಮೆ ಒತ್ತಾಯಿಸ್ತೀವಿ. ಮತ್ತು ಈ ಎಲ್ಲ ಕಲಾಪಗಳನ್ನು ನಡೆಸಿ ಕೇಂದ್ರ ಸರ್ಕಾರದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ ಸರ್ಕಾರಕ್ಕೂ ಮೊನ್ನೆ ಎಲ್ಲ ಶಾಸಕರಿಗೂ ನಮ್ಮ ಸಮುದಾಯದ ಪರವಾಗಿ ಕಾಡುಗೊಲ್ಲ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಪರವಾಗಿ ಪ್ರಜ್ವಲಿಸಿದಂಥ ವಿರೋಧ ಪಕ್ಷದ ನಾಯಕರು ಶಿವಲಿಂಗೇಗೌಡರು,
ಸಿ ಮಾಧುಸ್ವಾಮಿ ಅವರು, ರಂಗನಾಥ್ರವರು, ಇನ್ನೇ ಇದ್ದರೆ ಎಲ್ಲರಿಗೂ ಸಹಾಯ ಹಸ್ತ ಮಾಡಿದಂಥ ಕಾಡುಗೊಲ್ಲರ ಪರವಾಗಿ ವಿಧಾನಸೌಧದೊಳಗಡೆ ಯಾರೂ ವಿರೋಧ ಮಾಡದಲ್ಲೇ ಕಾಡುಗೊಲ್ಲರಿಗೆ ಎಲ್ಲ ಶಾಸಕರನ್ನು ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾವು ಅಭಿನಂದನೆ, ಕಾಡುಗೊಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಎರಡನೇದು, ನಾವು ಇಷ್ಟು ಹೋರಾಟ ಮಾಡ್ತಾ ಇದ್ದೀವಿ, ಕೆಲವಾರು ಶಾಸಕರುಗಳಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ಫೋನ್ ಮುಖೇನ ಮಾತನಾಡಿದ್ದೀವಿ. ತಾವು ಕಾಡುಗೊಲ್ಲರ ಪರವಾಗಿ ಮಾತನಾಡಬೇಕು ಅಂತಂದೇಳಿ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಶಾಸಕರನ್ನು ಕೇಳ್ಕೊಂಡಿದ್ದೀವಿ. ಕೆಲವರು ಮಾತಾಡಿದ್ದಾರೆ. ಯಾಕೆ ಚಿತ್ರದುರ್ಗ ಜಿಲ್ಲೆ ಶಾಸಕರು ಒಂದು 5 ತಾಲೂಕಿನವರು ಕಾಡುಗೊಲ್ಲರು ಓಟೆ ತಗೊಂಡಿಲ್ವೇನೋ ಅನ್ನೋ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ. ದಯಮಾಡಿ ಇದನ್ನೊಂದು ಎಂಟ್ರಿ ಮಾಡಬೇಕು. ಮುಂದೆ ದಿನದಲ್ಲಿ ಕಾಡುಗೊಲ್ಲರು ಓಟ್ ಬೇಕು ಅಂದರೆ ಕಾಡುಗೊಲ್ಲರ ಪರವಾಗಿ ಈ ಸ್ಥಳೀಯ ಶಾಸಕರು, ಚಿತ್ರದುರ್ಗ ಜಿಲ್ಲೆಯ ಸ್ಥಳೀಯ ಶಾಸಕರು ಕಾಡುಗೊಲ್ಲರ ಪರವಾಗಿ ಮನವಿ ಕೊಡಬೇಕು. ಇದನ್ನು ಮಾಡಿ ಅಂತ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಮೂರನೇದು, ಇವತ್ತು ಸುಮಾರು 2 ಜಿಲ್ಲೆಯಲ್ಲಿ 6,000ದಿಂದ 7,000 ಕುರಿಗಳು ಕಾಲು ರೋಗದಲ್ಲಿ ಬಿದ್ದು ಇವತ್ತು ಸತ್ತೋಗಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಕೇವಲ ಪಶು ಆಸ್ಪತ್ರೆಯಲ್ಲಿ ಕೆಲವನ್ನ ತಗೊಂಡೋಗಿ ಅವನ್ನ ಮಾಜರ್ ಮಾಡೋಂಥದ್ದು ಮಾಡಿ ಇವತ್ತು ಏನು ಕಾಡುಗೊಲ್ಲರು ಕುರಿ ಕಸುವಿನಲ್ಲಿರ್ತಕ್ಕಂಥವ್ರಿಗೆ ತುಂಬ ಅನ್ಯಾಯ ಆಗಿದೆ. ಒಬ್ಬೊಬ್ಬ ಕುರಿಗಾರನವು 30-20 ಕುರಿಗಳು ಸತ್ತೋಗಿದ್ದಾವೆ. ಆ ಕಾರಣದಿಂದ ಚಿತ್ರದುರ್ಗ, ತುಮಕೂರಿನಲ್ಲಿ ಅತಿ ಹೆಚ್ಚಿನಲ್ಲಿ ಸತ್ತಿರೋದ್ರಿಂದ ಕೂಡಲೇ ಸರ್ಕಾರ ಬರ ಪರಿಹಾರ ಯಾವ ರೀತಿಯಾಗಿ ಬಿಡುಗಡೆ ಮಾಡಿದೆಯೋ ಇದು ಕೂಡ ಒಂದು ಬರ ಅಂತ ತಿಳ್ಕೊಂಡು ಕೂಡಲೇ ಆ ಸತ್ತಿರ್ತಕ್ಕಂಥ ಕುರಿಗಾಯಿಗಳು ಕೊಟ್ಟಿರ್ತಕ್ಕಂಥ ವರದಿಗಳಿಗೆ ಅನುದಾನನ ಬಿಡುಗಡೆ ಮಾಡಬೇಕು ಅಂತ ನಾನು ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ನನ್ನ ಇಷ್ಟೇ ಮಾತು ಇನ್ನೂ ಮಾತಾಡಿರ್ತಾರೆ, ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಕರ್ನಾಟಕದ ಕಾಡುಗೊಲ್ಲ ಸಮಾಜವನ್ನು ಇದರಷ್ಟಿಗೆ ಅಭಿನಂದನಾ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಇಂದು ಹಿಂದಿನ ತಾಲೂಕಿನ ಕಾಡುಗೊಲ್ಲರು ಮುಖಂಡರ ವೇದಿಕೆ ಆಸೀನರಾಗಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯ ಮಾತನಾಡುವಂಥ ವಿಚಾರವನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಲ್ಲಿ ಯಶಸ್ವಿ ಕಾರ್ಯಕರ್ತರಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮಗಳಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ, ಏನಿವತ್ತು ಬುಡಕಟ್ಟು ಕಾಡುಗೊಲ್ಲ ಸಮುದಾಯ ಸುಮಾರು 2004-5ರಿಂದ ಕಾಡುಗೊಲ್ಲ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರಕ್ಕಿರ್ಬೋದು, ಮೈಸೂರು ಬುಡಕಟ್ಟು ಆಯೋಗಕ್ಕಾಗಿರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಅನೇಕ ಕಾಡುಗೊಲ್ಲ ಬುಡಕಟ್ಟು ಆಚಾರ ವಿಚಾರಗಳನ್ನು ಶೇಖರಿಸಿ ಒಂದು ಸರ್ಕಾರಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಇಂದು ನಮಗೆ ನಮ್ಮ ಪರವಾಗಿ ಬೆಳಗಾವಿ ಅಧಿವೇಶನದಲ್ಲಿ 49ರ ಅಡಿಯಲ್ಲಿ ಮಾನ್ಯ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಇವತ್ತು ನಮ್ಮ ಪರವಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಅದೇ ರೀತಿ ಈ ಸರ್ಕಾರದ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಸರ್ಕಾರದಲ್ಲಿ ಕಾಡುಗೊಲ್ಲ ಸಮುದಾಯವನ್ನು ಪ್ರಸ್ತುತ ಪಂಗಡಕ್ಕೆ ಸೇರಿಸಲಿಕ್ಕೆ ಯಾವುದೇ ಅನುಮಾನ ಬೇಡಕ್ಕೆ ಯಾವುದೇ ಸರ್ಕಾರದಲ್ಲಿ ನಿಮ್ಮ ಸಮುದಾಯನ ಪ್ರಸ್ತುತ ಪಂಗಡಕ್ಕೆ ನಾವು ಕೊಂಡೊಯ್ತೀವಿ, ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಂಡು ಕೂಡ ನಾವು ಸ್ಪಷ್ಟವಾಗಿ ಹೇಳಿಕೆ ನೀಡಿದ್ದಾರೆ. ಅದೇ ರೀತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ನಿಟ್ಟಿನಲ್ಲಿ ನಮ್ಮ ಹಿರಿಯೂರು ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಪೂರ್ಣಿಮಾ ಮೇಡಮ್ ಅವರು ಕೂಡ ಆ ಸಮುದಾಯವನ್ನು ಎಷ್ಟಿಗೆ ಸೇರಿಸಬೇಕು ಅಂತ ಕೂಡ ಒತ್ತಡವನ್ನು ಹಾಕಿದ್ದಾರೆ. ಅದೇ ರೀತಿ ಗುಡಿಗಲಿನ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ರಂಗನಾಥ್ ಅವರು ಕೂಡ ಅದರ ಬಗ್ಗೆ ಚರ್ಚೆ ಸುದೀರ್ಘವಾಗಿ ಎತ್ತಿದ್ದಾರೆ. ಹಾಗಾಗಿ ಅತ್ಯುತ್ತಮವಾಗಿ ಅರಸೀಕೆರೆ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರು ಕೂಡ ಸುದೀರ್ಘವಾಗಿ ಸುಮಾರು 4 ಬಾರಿ ಸದನದಲ್ಲಿ ಚರ್ಚೆ ಮಾಡಿ ಇಂದು ಬೆಳಗಾವಿ ಅಧಿವೇಶನದಲ್ಲಿ ಚಳಿಗಾಲ ಅಧಿವೇಶನದ 49ರ ಅಡಿಯಲ್ಲಿ ಸುದೀರ್ಘವಾಗಿ ಎಲ್ಲರಿಗೂ ಹೆಚ್ಚಿನ ಒಂದು ವಿಚಾರವನ್ನು ಎಳೆಯಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇವೆಲ್ಲರಿಗೂ ಹಿರಿಯೂರು ತಾಲೂಕಿನ ಸಮಸ್ತ ಕಾಡುಗೊಲ್ಲ ಬಂಧುಗಳ ಪರವಾಗಿ, ಮುಖಂಡರ ಪರವಾಗಿ, ರಾಜ್ಯ ಕರ್ನಾಟಕ ರಾಜ್ಯದ ಸಮಸ್ತ ಕಾಡುಗೊಲ್ಲ ಸಮುದಾಯ ಪರವಾಗಿ ಅವರಿಗೆ ಈ ಪತ್ರಿಕಾಗೋಷ್ಠಿ ಮುಖೇನ ಇಂದು ಅವರಿಗೆ ತುಂಬ ಧನ್ಯವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಸರ್ಕಾರಕ್ಕೆ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಒಂದು ಮನವಿ ಮತ್ತು ಆಗ್ರಹ ಏನಂದರೆ, ಕುಲಶಾಸ್ತ್ರ ಅಧ್ಯಯನವನ್ನು ಮೈಸೂರು ಬುಡಕಟ್ಟು ಆಯೋಗ ಪನ್ನಂಪುರಮರ ವರದಿ ಅಂತಿಮ. ನೀವು ಅದು ಸರಿದ ಇಡಿಸಿದಂಥ ಸರ್ಕಾರವನ್ನು ದಯವಿಟ್ಟು ಯಾವುದೇ ಜನ ಎತ್ತಬೇಡಿ. ಹಿಂದಿನ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರು ಪನ್ನಂಪುರಮರ ನೇತೃತ್ವದಲ್ಲಿ ಸಮಸ್ತ ಬುಡಕಟ್ಟು ಕಾಡುಗೊಲ್ಲ ಸಮುದಾಯದ ಬಗ್ಗೆ, ಸ್ಥಿತಿಗತಿಗಳ ಬಗ್ಗೆ, ಆಚಾರ, ನಡೆ, ನುಡಿ ಎಲ್ಲವನ್ನು ಸುದೀರ್ಘವಾಗಿ
ಅಧಿವೇಶನದಲ್ಲಿಟ್ಟು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ಸಿದ್ದರಾಮಯ್ಯ ಕೇಂದ್ರಕ್ಕೆ ಕಳಿಸಿದ್ದಾರೆ. ಹಾಗಾಗಿ ಯಾವುದೇ ಜಗತ್ತಿನಲ್ಲಿ ಅನ್ನಪೂರ್ಣ ವರದಿಯೇ ಶಾಶ್ವತ, ಅದೇ ಅಂತಿಮ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ಕಾಡುಗಳ ಬುಡಕಟ್ಟು ಸಮುದಾಯಕ್ಕೆ ಎಸ್ಟಿ ಹೋಗಲಿಕ್ಕೆ 2008-9ರಲ್ಲಿ ಮುಖ್ಯಮಂತ್ರಿ ಅವರು ನಮ್ಮ ಕುಮಾರಸ್ವಾಮಿ JDS ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಇದಕ್ಕೆ ಸಹಕಾರಿದ್ದಾರೆ. ಅವರ ಅನಾವಶ್ಯಕತೆ ಸರ್ಕಾರ ಬಿದ್ದು ತದನಂತರ ಬಂದಂಥ ನಮ್ಮ ಯಡಿಯೂರಪ್ಪನವರು ಕೂಡ ಅದಕ್ಕೆ ಹೆಚ್ಚಿನ ಪುಷ್ಟೀಕರಣ ಕೊಟ್ಟು ಸ್ವಲ್ಪ ಹಣವನ್ನು ಕೂಡ ಕೊಟ್ಟು ಅದನ್ನು ಅನ್ನಪೂರ್ಣಮ್ಮವರಿಗೆ ವರದಿಯನ್ನು ಕೊಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ತದನಂತರ ಅದಕ್ಕೆ 2013 ಬಂದಂಥ ನಮ್ಮ ಸಿದ್ದರಾಮಯ್ಯ ಸಂಪೂರ್ಣವಾಗಿ ಅವರನ್ನು ಅದು ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟು ಒಂದೇ ವರ್ಷದಲ್ಲಿ ವರದಿಯನ್ನು ಪೂರ್ಣಗೊಳಿಸಿ 2014 ಎಸ್ಟಿಗೆ ಕ್ಷೇತ್ರ ಮಾಡಿ ಪರಿಶಿಷ್ಟ ಪಂಗಡಕ್ಕೆ ಟ್ರೈಬಲ್ ಕ್ಯಾರೆಟ್ಸ್ ಬುಡಕಟ್ಟು ಕಾಡುಗಳ ಸಮುದಾಯವನ್ನು ಟ್ರೈಬಲ್ಗೆ ಕೊಡಲೇಬೇಕು ಆದೇಶವನ್ನು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಅದನ್ನು ಕೇಂದ್ರಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಕೂಡ ವರದಿಯನ್ನು ಮತ್ತೊಂದು ಸರಿ ಹೇಳ್ತೀನಿ, ಅದೇ ಅಂತಿಮ ಅಂತ ಈ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.